ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಪ್ರಭುವಿನ ಸ್ವರ್ಗಾರೋಹಣದ ಮಹೋತ್ಸವವನ್ನು ಕೊಂಡಾಡುತ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಪ್ರಭುವಿನ ಸ್ವರ್ಗಾರೋಹಣದ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಈ ದಿವ್ಯ ಬಲಿಪೂಜೆಯನ್ನು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಅರ್ಪಿಸುತ್ತೇನೆ. ದಯಾಮಯ ದೇವರು ನಮ್ಮನ್ನು ಮರಣಾಂತಿಕ ವೈರಸ್ ಕೊರೋನಾದಿಂದ ಕಾಪಾಡಿ ರಕ್ಷಿಸಲೆಂದು ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕರಗಳನ್ನು ಜೋಡಿಸಿ ಶಿರಗಳನ್ನು ಬಾಗಿ ನಮ್ಮ ಬಲಹೀನತೆಯನ್ನು, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಪವಿತ್ರರಾಗಬೇಕಾದರೆ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳಬೇಕು, ಅವುಗಳಿಗೆ ಪಶ್ಚಾತ್ತಾಪ ಪಡಬೇಕು, ಪ್ರಭುವಿನ ಕರುಣೆ ಹಾಗೂ ಕ್ಷಮೆಯನ್ನು ಪಡೆಯಬೇಕು. ನಾವು ಪಾಪಿಗಳನ್ನು ಒಪ್ಪಿಕೊಳ್ಳುತ್ತಾ ಜೊತೆ ಪಶ್ಚಾತ್ತಾಪ ಹೃದಯದಿಂದ ಜೊತೆಗೂಡಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೋ, ನುಡಿಯಿಂದಲೋ, ನಡತೆಯಿಂದಲೋ, ಕರ್ತವ್ಯ ಲೋಪದಿಂದಲೋ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸುಧಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಇದನ್ನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಪುತ್ರ ಕ್ರಿಸ್ತರ ಸ್ವರ್ಗಾರೋಹಣವನ್ನು ಸಂಭ್ರಮದಿಂದ ಕೊಂಡಾಡುತ್ತಿರುವ ನಾವು ಭಕ್ತಿಪೂರ್ವಕ ಕೃತಜ್ಞತೆಯಿಂದ ಆನಂದಿಸುವಂತೆ ಆಧ್ಯಾತ್ಮಿಕ ಸಂತಸದಿಂದ ನಮ್ಮನ್ನು ಹರ್ಷಗೊಳಿಸಿರಿ. ನಮ್ಮ ಶಿರಸ್ಸಾದ ಅವರು ಎಲ್ಲಿಗೆ ಮಹಿಮೆಯಿಂದ ನಮಗಿಂತ ಮುಂಚೆ ತೆರಳಿರುವರೋ ಅಲ್ಲಿಗೆ ಅವರ ಶರೀರವಾದ ನಾವು ನಿರೀಕ್ಷೆಯಿಂದ ಬಂದು ಸೇರುವಂತೆ ಕೃಪೆ ತೋರಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸನ್ಮಾನ್ಯ ಥಿಯೋಫಿಲನೇ, ಯೇಸು ಸ್ವರ್ಗಕ್ಕೆ ಆರೋಹಣವಾದ ದಿನದವರೆಗೆ ಮಾಡಿದ ಕಾರ್ಯಗಳನ್ನು, ನೀಡಿದ ಬೋಧನೆಗಳನ್ನು ಕುರಿತು ನನ್ನ ಮೊದಲನೆಯ ಪುಸ್ತಕದಲ್ಲಿ ಬರೆದಿದ್ದೇನೆ. ಸ್ವರ್ಗಾರೋಹಣಕ್ಕೆ ಮೊದಲು ಪ್ರೇಷಿತರನ್ನು ತಾವು ಆರಿಸಿಕೊಂಡಿದ್ದವರಿಗೆ ಪವಿತ್ರಾತ್ಮ ಅವರ ಮುಖಾಂತರ ಉಪದೇಶ ಮಾಡಿದರು. ತಮ್ಮ ಮರಣದ ನಂತರ ಅವರು 40 ದಿನಗಳವರೆಗೆ ಆ ಪ್ರೇಷಿತರಿಗೆ ಪ್ರತ್ಯಕ್ಷರಾದರು. ತಾವು ಜೀವಂತವಾಗಿರುವುದನ್ನು ವಿವಿಧ ರೀತಿಯಲ್ಲಿ ಸ್ಪಷ್ಟಪಡಿಸಿದರು. ದೇವರ ಸಾಮ್ರಾಜ್ಯವನ್ನು ಕುರಿತು ಅವರಿಗೆ ಬೋಧಿಸಿದರು. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ್ದ ಸಂದರ್ಭದಲ್ಲಿ, ನೀವು ಜೆರುಸಲೇಮನ್ನು ಬಿಟ್ಟು ಹೋಗಬೇಡಿ, ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನು ವಾಗ್ದಾನ ಮಾಡಿರುವ ವರಕ್ಕಾಗಿ ಕಾದುಕೊಂಡಿರಿ. ಏಕೆಂದರೆ ಯೋಹಾನನು ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದನು, ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನ ಪಡೆಯುವಿರಿ ಎಂದು ಆಜ್ಞಾಪಿಸಿದರು. ಮತ್ತೊಮ್ಮೆ ಯೇಸು ತಮ್ಮೊಡನೆ ಇದ್ದಾಗ ಪ್ರೇಷಿತರು, ಪ್ರಭು, ನೀವು ಇದೀಗಲೇ ಇಸ್ರಾಯೇಲ್ ಜನರ ರಾಜ್ಯವನ್ನು ಪುನಃಸ್ಥಾಪಿಸುವಿರೋ ಎಂದು ಕೇಳಿದರು. ಯೇಸು ಪ್ರತ್ಯುತ್ತರವಾಗಿ, ಸಮಯ ಸಂದರ್ಭಗಳು ನನ್ನ ಪಿತನ ಸ್ವಾಧೀನದಲ್ಲಿವೆ, ಅವುಗಳನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಆಗ ನೀವು ಜೆರುಸಲೇಮಿನಲ್ಲೂ ಜುದೇಯದಲ್ಲೂ ಸಮಾರ್ಯದಲ್ಲೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ ಎಂದರು. ಇದನ್ನು ಹೇಳಿದ ಮೇಲೆ ಪ್ರೇಷಿತರು ನೋಡುತ್ತಿದ್ದಂತೆಯೇ ಯೇಸು ಸ್ವರ್ಗಾರೋಹಣರಾದರು. ಮೇಘವೊಂದು ಕವಿದು ಅವರನ್ನು ಕಣ್ಮರೆ ಮಾಡಿತು. ಹೀಗೆ ಮೇಲೇರುತ್ತಿದ್ದ ಯೇಸುವನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನು ಆಕಾಶದತ್ತ ನಾಟಿತ್ತು. ಆಗ ಬಿಳಿಯ ವಸ್ತ್ರ ಧರಿಸಿದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆ ಅವರ ಪಕ್ಕದಲ್ಲಿ ನಿಂತರು. ಗಲೀಲಿಯದ ಜನರೇ, ನೀವು ಆಕಾಶವನ್ನು ದೃಷ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಸ್ವರ್ಗಾರೋಹಣರಾದ ಈ ಯೇಸು
ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿರೋ ಹಾಗೆಯೇ ಅವರು ಹಿಂತಿರುಗಿ ಬರುವರು ಎಂದು ಹೇಳಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯ ಘೋಷ ಮಾಡಿರಿ. ಪರಾತ್ಮರನಾದ ಪ್ರಭುವು ಘನಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ಕೀರ್ತಿಸಿರಿ ನಮ್ಮ ದೇವನನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ ನಮ್ಮ ರಾಜನನ್ನು ಸಂಕೀರ್ತಿಸಿರಿ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು, ಕೀರ್ತನೆಯಿಂದ ಕೊಂಡಾಡಿರಿ ಆತನನ್ನು. ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ, ಅಲಂಕರಿಸಿಹನು ತನ್ನ ಪೂಜ್ಯ ಗದ್ದುಗೆಯ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ. ಪೌಲನು ಎಫೆಸರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು, ಮಹಿಮಾನ್ವಿತ ತಂದೆಯೂ ಆದವರು ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ. ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಈಯಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಹೀಗೆ ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದ್ದೆಂದು, ದೇವಜನರಿಗೆ ಕಾಯ್ದಿರಿಸಿರುವ ಸ್ವಾಸ್ಥ್ಯ ಸಂಪತ್ತು ಎಂಥದೆಂದು ನೀವು ಅರಿತುಕೊಳ್ಳಬೇಕು. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರುವ ಮಹತ್ ಕಾರ್ಯಗಳು ಎಷ್ಟು ಶಕ್ತಿಯುತವಾದುವು ಎಂಬುದು ನಿಮಗೆ ಮನದಟ್ಟಾಗಬೇಕು. ಈ ಮಹಿಮಾ ಶಕ್ತಿಯಿಂದಲೇ ದೇವರು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು. ಸಕಲ ಅಧಿಕಾರ, ಅಧಿಪತ್ಯ, ಪ್ರಭಾವ ಮತ್ತು ಪ್ರಭುತ್ವ ಇವುಗಳೆಲ್ಲವೂ ಮೇಲೆ ಯೇಸು ಕ್ರಿಸ್ತರ ಆಡಳಿತ ನಡೆಸುವಂತೆ ಸ್ವರ್ಗಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಆಸೀನರಾಗಿಸಿದ್ದಾರೆ. ಹೀಗೆ ಇಹದಲ್ಲೂ ಪರದಲ್ಲೂ ಕೀರ್ತಿ ಗಳಿಸಿದವರೆಲ್ಲರಿಗಿಂತಲೂ ಯೇಸು ಕ್ರಿಸ್ತರ ಮಹಿಮೆಯೇ ಸರ್ವಶ್ರೇಷ್ಠವಾದುದು. ದೇವರು ಸಮಸ್ತವನ್ನು ಯೇಸು ಕ್ರಿಸ್ತರ ಪಾದದಡಿಯಲ್ಲಿರಿಸಿ ಅವರನ್ನು ಧರ್ಮಸಭೆಯ ಶಿರಸ್ಸನ್ನಾಗಿ ನೇಮಿಸಿದ್ದಾರೆ. ಧರ್ಮಸಭೆಯೇ ಯೇಸು ಕ್ರಿಸ್ತರ ದೇಹ. ಎಲ್ಲವನ್ನು ಎಲ್ಲ ವಿಧದಲ್ಲೂ ಪೂರೈಸುವಾತನಿಂದ ಅದು ಪರಿಪೂರ್ಣಗೊಳ್ಳದ್ದಾಗಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಾರಲು ದೀನರಿಗೆ ಶುಭ ಸಂದೇಶವನ್ನು, ಬಂಧಿತರೆಲ್ಲರಿಗೆ ಬಿಡುಗಡೆ ಪ್ರಕಟಿಸಲು ಪ್ರಭುವೇ ನನ್ನನ್ನು ಅಭಿಷೇಕ
ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ 11 ಮಂದಿ ಶಿಷ್ಯರು ಗಲಿಲೇಯಕ್ಕೆ ಹೋದರು. ಯೇಸು ಸೂಚಿಸಿದ್ದ ಬೆಟ್ಟಕ್ಕೆ ಬಂದರು. ಅಲ್ಲಿ ಯೇಸುವನ್ನು ಕಂಡು ಅವರನ್ನು ಪೂಜಿಸಿದರು. ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು ಮಾತನಾಡಿ, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಪವಿತ್ರ ಧರ್ಮಸಭೆಯಲ್ಲಿ ವಿಶೇಷವಾದ ದಿನ. ಪ್ರಭುವಿನ ಸ್ವರ್ಗಾರೋಹಣದ ಮಹೋತ್ಸವವನ್ನು ನಾವು ಕೊಂಡಾಡುತ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಪ್ರಭುವಿನ ಸ್ವರ್ಗಾರೋಹಣದ ಹಬ್ಬದ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರಭುವಿನ ಸ್ವರ್ಗಾರೋಹಣ ನಮಗೆ ಏನು ತಿಳಿಸುತ್ತೆ ಹಾಗೂ ಈ ಸ್ವರ್ಗಾರೋಹಣದ ಮಹತ್ವ ಏನು? ನೋಡಿ, ಯೇಸು ಸ್ವಾಮಿ 40 ದಿನಗಳ ಕಾಲ ಪುನರುತ್ಥಾನರಾದ ಮೇಲೆ ತಮ್ಮ ಶಿಷ್ಯರೊಡನೆ ವಿಶೇಷ ರೀತಿಯಲ್ಲಿ ಕಳೆದರು. ಅವರಿಗೆ ದರ್ಶನ ಕೊಟ್ಟರು, ಅವರಿಗೆ ಬೋಧನೆಯನ್ನು ಮಾಡಿದ್ರು, ಅವರಿಗೆ ಕರೆ ಕೊಟ್ಟರು. ಅದರಲ್ಲೂ ಪೇತ್ರನಿಗೆ, ನೀನು ನನ್ನನ್ನು ಪ್ರೀತಿಸುತ್ತೀಯಾ? ಯೋಹಾನನ ಶುಭ ಸಂದೇಶ 21ನೇ ಅಧ್ಯಾಯದಲ್ಲಿ ಕರೆ ಕೊಟ್ಟು ನನ್ನ ಕುರಿಗಳನ್ನು ಮೇಯಿಸು, ಮಂದೆಯನ್ನು ನಡೆಸು ಎಂಬ ಆಜ್ಞೆಯನ್ನು ಕೊಟ್ಟರು ಮತ್ತು ಅವರನ್ನು ಬಲಪಡಿಸಿದ್ರು. ಈ 40 ದಿನಗಳ ಕಾಲ ಬಲಪಡಿಸಿ ವಿಶ್ವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ಪವಿತ್ರಾತ್ಮರ ಕುರಿತು ಬೋಧನೆಯಲ್ಲಿ ಅವರನ್ನು ಸತ್ಯದ ಹಾದಿಯಲ್ಲಿ ಯೇಸು ಸ್ವಾಮಿ ದೃಢಪಡಿಸಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಈ 40 ದಿನಗಳ ನಂತರ ಯೇಸು ತಾನು ಎಲ್ಲಿಂದ ಬಂದಿದ್ದರೋ ಅಲ್ಲಿಗೆ ವಾಪಸ್ ಮರಳಲಿದ್ದರು. ಅವರು ಪಿತನಿಂದ ಬಂದಿದ್ದರು. ಪಿತನಲ್ಲಿ ಅವರು ಮತ್ತೆ ಹಿಂತಿರುಗಿ ಹೋಗಬೇಕಾಗಿತ್ತು. ಅವರ ಕಾರ್ಯ ಈ ಲೋಕದಲ್ಲಿ ಮುಗಿಯಿತು. ಅವರು ಏನು ಸ್ಥಾಪಿಸಲು ಬಂದಿದ್ದೀರೋ, ಅವರು ಏನನ್ನು ಸ್ಥಾಪಿಸಲು ಬಂದಿದ್ದಾರೋ ಅದನ್ನು ಸ್ಥಾಪಿಸಿ ಆಯಿತು. ಇನ್ನು ಆ ಸ್ವಾರ್ಥೆಯನ್ನು ತಮ್ಮ ಶಿಷ್ಯರ ಕರಗಳಲ್ಲಿಟ್ಟು ಅವರು ಸ್ವರ್ಗದತ್ತ ತಮ್ಮ ಸ್ವರ್ಗಾರೋಹಣರಾಗುತ್ತಾರೆ. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಇಂದಿನ ವಾಚನಗಳನ್ನು ಧ್ಯಾನಿಸೋಣ. ಅದರಲ್ಲೂ ಇಂದಿನ ಶುಭ ಸಂದೇಶವನ್ನು ನಾವು ಧ್ಯಾನಿಸಿದ್ದೇ ಆದರೆ, ಆ ಕಾಲದಲ್ಲಿ 11 ಮಂದಿ ಶಿಷ್ಯರು ಗಲಿಲೇಯಕ್ಕೆ ಹೋದರು. ಏಕೆಂದರೆ ಗಲಿಲೇಯ ಯೇಸುವಿನ ಸುವಾರ್ತೆಯಲ್ಲಿ, ಪ್ರೇಷಿತ ಕಾರ್ಯದಲ್ಲಿ ಬಹಳ ಮಹತ್ತರವಾದ ಒಂದು ಸ್ಥಳ ಗಲಿಲೇಯ. ಯೇಸು ಸೂಚಿಸಿದ್ದ ಬೆಟ್ಟಕ್ಕೆ ಬಂದರು. ಯೇಸು ಅವರಿಗೆ ಹೇಳಿದ್ರು, ಈ ಬೆಟ್ಟದ ಹತ್ರ ನೀವು ಎಲ್ಲರೂ ಜಮಾಯಿಸಿರಿ. ಯೇಸು ಸೂಚಿಸಿದ ಬೆಟ್ಟಕ್ಕೆ ಅವರು ಬಂದಿದ್ರು. ಅಲ್ಲಿ ಯೇಸುವನ್ನು ಕಂಡು ಅವರನ್ನು ಪೂಜಿಸಿದರು. ನೋಡಿ, ಈಗ ಯೇಸು ತಮ್ಮ ದೈವತ್ವವನ್ನು ವಿಶೇಷವಾಗಿ ಪುನರುತ್ಥಾನದ ಮೂಲಕ ಅವರು ಪಡೆದಿದ್ದರು. ಅವರು ಯೇಸುವನ್ನು ಕಂಡು ಆರಾಧಿಸಿದರು, ಪೂಜಿಸಿದರು. ಆ ಯೇಸು ಯಾರು ಎಂಬುದರ ಆ ಒಂದು ಅನುಭವ ಅವರಿಗೆ ಆಯಿತು. ಆದರೆ ಕೆಲವರು ಸಂದೇಹ ಪಟ್ಟರು. ಏಕೆಂದರೆ ಮನುಷ್ಯನ ಗ್ರಹಿಕೆ ಹಾಗೆಯೇ. ಕೆಲವರಿಗೆ ಅಗಾಧ ಆಳವಾದ ವಿಶ್ವಾಸವಿದ್ದರೆ ಕೆಲವರು ಸಂದೇಶ ಪಡುವಂತಹ ಒಂದು ಮನೋಭಾವವಿರುತ್ತೆ.
ಆಗ ಯೇಸು ಹತ್ತಿರಕ್ಕೆ ಬಂದು ಮಾತನಾಡಿ ಮತ್ತೊಮ್ಮೆ ಅವರಿಗೆ ಧೈರ್ಯ ತುಂಬುವ ಕಾರ್ಯವನ್ನು ಯೇಸು ಮಾಡುತ್ತಾರೆ. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ನೋಡಿ, ಈ ವಾಕ್ಯಗಳನ್ನು ಗಮನಿಸಿ. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಯಾರು ನಿಮಗೆ ಹೇಳಬಹುದು ಈ ಭೂಮಿಯ ಅಧಿಕಾರ ಸೈತಾನನ ಕೈಯಲ್ಲಿದೆ ಅಂತೇಳಿ? ನಂಬೇಡಿ. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಹೇಗೆ ಪಿತನು ಜೀವಕ್ಕೆ ಸ್ವಯಂ ಮೂಲವಾಗಿರುವಂತೆ ಪುತ್ರನನ್ನು ಜೀವಕ್ಕೆ ಸ್ವಯಂ ಮೂಲವಾಗಿ ದೇವರು ಕರುಣಿಸಿದ್ದಾರೆ. ಯೋಹಾನನ ಶುಭ ಸಂದೇಶ 5:26. ರಾಜ್ಯಭಾರ, ಆಡಳಿತ, ಅಧಿಕಾರ, ಮಹಿಮೆ ಎಲ್ಲವೂ ಪ್ರಭುವಿನದು, ಯೇಸುವಿನದು. ಆಗ ಯೇಸು ಅವರನ್ನು ಹತ್ತಿರಕ್ಕೆ ಬರಮಾಡಿ ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಯೇಸುವಿನ ಅಧಿಕಾರದಡಿಯಲ್ಲಿದ್ದೀವಿ. ಯೇಸುವಿನ ರಾಜ್ಯಭಾರ, ಮಹಿಮೆ, ಅವರೇ ನಮ್ಮ ನಾಯಕರು, ಅವರೇ ನಮ್ಮ ರಕ್ಷಕರು. ಅವರ ಒಂದು ಸುವಾರ್ತೆಯ ಅಡಿಯಲ್ಲಿ ನಮ್ಮ ಜೀವನವನ್ನು ಜೀವಿಸ್ತಾ ಇದ್ದೀವಿ. ಆದ್ದರಿಂದ ನೀವು ಹೋಗಿ, ಕಮಾಂಡ್ ಏನು ಕೊಡ್ತಾರೆ ಸ್ವಾಮಿ? ಆದೇಶ. ನೀವು ಹೋಗಿ ಏನು ಮಾಡಬೇಕು? ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ನೋಡಿ, ಇದೊಂದು ಬಹಳ ಮಹತ್ತರವಾದ ಶ್ರೇಷ್ಠವಾದ ಆದೇಶ. ನನ್ನ ಶಿಷ್ಯರನ್ನಾಗಿ ಮಾಡಿರಿ ಅಂದರೆ ಏನು ಅರ್ಥ? ನನ್ನ ರಕ್ಷಣೆಯ ಆ ಕಂಪನ್ನು ಅವರು ಕೂಡ ಅನುಭವಿಸಲಿ, ಆ ರಕ್ಷಣೆಯನ್ನು ಅವರು ಕೂಡ ಸ್ವೀಕರಿಸಲಿ. ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಪಾಪ ಜೀವನ ಜೀವಿಸಿ ಭಯದಿಂದ ಬಿಡುಗಡೆ ಹೊಂದಿ ಪ್ರಾರ್ಥನೆ, ಸೇವೆ, ಕ್ಷಮೆ, ಪ್ರೀತಿ, ಸಹನೆ ಇವುಗಳ ಮೂಲಕ ಅವರು ನನ್ನೆಡೆಗೆ ಬರಲಿ. ಮಾತ್ರವಲ್ಲ, ಅವರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಶಿಷ್ಯರನ್ನಾಗಿ ಮಾಡಿರಿ ಅಂದ್ರೆ ಅರ್ಥ ಏನು? ಇದು ಕೇವಲ ಒಂದು ಸಂಖ್ಯೆಯ ಅರ್ಥ ಅಲ್ಲ. ಇದು ದೇವರ ಸಂರಕ್ಷಣೆಯನ್ನು ಸ್ವೀಕರಿಸುವಂಥದ್ದು, ದೇವರ ಸಂರಕ್ಷಣೆಯನ್ನು ಸಂಪೂರ್ಣವಾಗಿ ಅನುಭವಿಸುವಂಥದ್ದು, ದೇವರ ರಾಜ್ಯದೆಡೆಗೆ ಪ್ರವೇಶಿಸುವಂಥದ್ದು. ಅಂತ ಒಂದು ಕರೆಯೋಲೆಯನ್ನು ಯೇಸು ಪ್ರೇಷಿತರ ಮೂಲಕ ಸಭೆಗೆ ಕೊಡುತ್ತಾರೆ. ಮತ್ತೆ ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ದೀಕ್ಷಾ ಸ್ನಾನ ಬಹಳ ಒಂದು ಮಹತ್ತರವಾದ ಒಂದು ಆಶೀರ್ವಾದ. ಈ ದೀಕ್ಷಾ ಸ್ನಾನದಲ್ಲಿ ಏನಾಗುತ್ತೆ? ನಾವು ನಮ್ಮ ಜನ್ಮ ಪಾಪಕ್ಕೆ ಸತ್ತು, ಜನ್ಮ ಪಾಪ ಅಂದ್ರೆ ಏನು? ಅವಿಧೇಯತೆಯ ಪಾಪ. ಯಾರು? ಆದಾಮ ಮತ್ತು ಅವ್ವ ಮಾಡಿದ ಪಾಪ. ಅದನ್ನು ಕ್ರಿಸ್ತ ತನ್ನ ವಿಧೇಯತೆಯಿಂದ ನಮ್ಮನ್ನು ಆಶೀರ್ವದಿಸಿದ್ದು. ಆತ ಮೊದಲ ಆದಾಮ ಅವಿಧೇಯನಾದ, ಎರಡನೇ ಆದಾಮ ವಿಧೇಯನಾದ. ಇವತ್ತು ಈ ದೀಕ್ಷಾ ಸ್ನಾನ ಅಂದ್ರೆ ಇದರ ಅರ್ಥ ದೇವರ ಮಕ್ಕಳಾಗುವುದು, ದೇವರಿಗೆ ವಿಧೇಯರಾಗುವುದು ಮತ್ತು ದೇವರ ವಾಕ್ಯದಂತೆ ಜೀವಿಸುವುದು. ದೀಕ್ಷಾ ಸ್ನಾನ ಮಾಡಿಸಿರಿ ಬಹಳ ಬಹಳ ಒಂದು ಉತ್ತಮವಾದ, ಒಂದು ವಿಶೇಷವಾದ ಆಶೀರ್ವಾದ. ನಾವೆಲ್ಲರೂ ಇವತ್ತು ದಿವ್ಯ ಬಲಿ ಪೂಜೆಯನ್ನು ಆಲಿಸುವವರು ದೀಕ್ಷಾ ಸ್ನಾನವನ್ನು ಪಡೆದಿದ್ದೇವೆ. ಆ ದೀಕ್ಷಾ ಸ್ನಾನದಲ್ಲಿ ನಾವು ಕ್ರಿಸ್ತಂಬರರಾಗಿದ್ದೀವಿ. ಕ್ರಿಸ್ತನನ್ನು ನಾವು ಧರಿಸಿಕೊಂಡಿದ್ದೀವಿ. ನಿಮಗೆ ಗೊತ್ತು, ಇಗೋ ಕ್ರಿಸ್ತನ ಬೆಳಕು, ಇಗೋ ಕ್ರಿಸ್ತನನ್ನು ಧರಿಸಿಕೋ ಅಂದರೆ ನಮ್ಮ ಒಂದು ಸಾವಾಗಿದೆ. ಎಲ್ಲಿ? ಅದು ನಮ್ಮ ದೀಕ್ಷಾ ಸ್ನಾನದಲ್ಲಿ. ಈಗ ನಮಗೆ ಇನ್ನೊಂದು ಬೆಳಕು ಲಭಿಸಿದೆ. ಎಲ್ಲಿ? ದೀಕ್ಷಾ ಸ್ನಾನದಲ್ಲಿ, ಕ್ರಿಸ್ತನಲ್ಲಿ. ಅದಕ್ಕಾಗಿ ನಾವು ಪುನರುತ್ಥಾನಿ ಕ್ರಿಸ್ತರೊಡನೆ ಬಾಳುವ ಪ್ರಜೆಗಳಾಗಿದ್ದೀವಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ನೋಡಿ, ಇವತ್ತು ನಿಮ್ಮ ಕಾರ್ಯ ಏನು? ಪ್ರೇಷಿತರ ಕಾರ್ಯ ಏನು? ಅಥವಾ ಪ್ರೇಷಿತತ್ವದ ಈ ಸಭೆಯ ಕಾರ್ಯ ಏನು? ಇವತ್ತು ನನ್ನ ಕಾರ್ಯ ಏನು? ಯೇಸು ಏನು ಬೋಧಿಸಿದ್ದಾರೋ ಅದನ್ನು ತಿಳಿಸುವಂಥದ್ದು. ಅದಕ್ಕೆ ಯೇಸು ಹೇಳ್ತಾರೆ, ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಮತ್ತೆ ಇನ್ನೊಂದು ವಾಗ್ದಾನ ಯೇಸು ಮಾಡುತ್ತಾರೆ. ಈ ಸುವಾರ್ತೆ ನಿಮ್ಮದಲ್ಲ, ನನ್ನದು. ನೀವು ಕೇವಲ ಆ ಸುವಾರ್ತೆಯನ್ನು ನನ್ನ ನಾಮದಲ್ಲಿ ನೀಡುವವರಾಗಿದ್ದೀರಿ. ಅದಕ್ಕಾಗಿ ನೀವು ಭಯ ಪಡಬೇಕಾಗಿಲ್ಲ, ಹೆದರಬೇಕಾಗಿಲ್ಲ, ಕಂಗೆಡಬೇಕಾಗಿಲ್ಲ. ಇಗೋ, ಲೋಕಾಂತ್ಯದವರೆಗೂ ನಾನು ಸದಾ ನಿಮ್ಮೊಡನೆ ಇರುತ್ತೇನೆ. ನೋಡಿ ಎಂತ ವಾಗ್ದಾನ.
ಇವತ್ತು ಇಂಥ ಒಂದು ಕ್ಲಿಷ್ಟಕರ ಸಮಯದಲ್ಲೂ ಕೂಡ ಪ್ರಭು ನಮ್ಮೊಡನೆ ಇದ್ದಾರೆ, ನಮ್ಮ ಕುಟುಂಬದೊಡನೆ ಇದ್ದಾರೆ. ಏಕೆಂದರೆ ನಮ್ಮನ್ನು ವಿಶ್ವಾಸಿಗಳು ಅಂತ ಕರೆಯುತ್ತಾರೆ. ಆ ಪ್ರಭುವಿನ ಸ್ವರ್ಗಾರೋಹಣದ ಮಹಿಮೆ, ಏಕೆಂದರೆ ಅದನ್ನು ನಾವು ವಿಶ್ವಾಸಿಸುತ್ತೇವೆ. ಅವರು ಸ್ವರ್ಗಕ್ಕೇರಿ ಹೋದರು, ಪಿತನ ಬಲಗಡೆಯಲ್ಲಿ ಆಸೀನರಾದರು ಎಂಬುದಾಗಿ ನಾವು ನಂಬುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ವಾಚನಗಳ ಮೇಲೆ ನಾವು ಸ್ವಲ್ಪ ದೃಷ್ಟಿ ಹಾಯಿಸೋಣ. ಈ ವಾಚನವನ್ನು ಪ್ರೇಷಿತರ ಕಾರ್ಯಕಲಾಪಗಳಿಂದ ಆಲಿಸುತ್ತೀವಿ. ಇದನ್ನು ಸನ್ಮಾನ್ಯ ಥಿಯೋಫಿಲನೆ ಎಂದು ಆರಂಭಿಸುತ್ತಾನೆ. ಯಾರು ಈ ಒಂದು ಪ್ರೇಷಿತರ ಕಾರ್ಯಕಲಾಪಗಳನ್ನು ಬರೆದದ್ದು? ಪ್ರೇಷಿತರ ಕಾರ್ಯಕಲಾಪಗಳನ್ನು ಬರೆದದ್ದು ಲೂಕ, ಶುಭ ಸಂದೇಶಕಾರ ಲೂಕ. ನೀವು ನೋಡಿ, 4 ಶುಭ ಸಂದೇಶಗಳಿವೆ: ಮತ್ತಾಯ, ಮಾರ್ಕ, ಲೂಕ, ಯೋವಾನ. ಅದರಲ್ಲಿ 3 ಶುಭ ಸಂದೇಶಗಳಲ್ಲಿ ಸಾಮ್ಯ ಕಾಣ್ತಾ ಇದೆ, ಸಿಮಿಲಾರಿಟಿ ಅಂತೀವಿ ನಾವು. ಯಾವುದು ಅದು? ಒಂದು ಮತ್ತಾಯ, ಮಾರ್ಕ ಮತ್ತು ಲೂಕ. ಕೆಲವು ವಿಷಯಗಳು ಮಾರ್ಕನಲ್ಲಿ ಅಥವಾ ಮತ್ತಾಯನಲ್ಲಿ ಇದ್ದದ್ದು ಲೂಕನಲ್ಲೂ ಇವೆ, ಆದರೆ ಲೂಕನಲ್ಲಿ ಇದ್ದದ್ದು ಅವರಲ್ಲಿ ಇಲ್ಲ. ಏಕೆಂದರೆ ಈ ಶುಭ ಸಂದೇಶಗಳು ವಿವಿಧ ಸಂದರ್ಭದಲ್ಲಿ ವಿವಿಧ ಜನಾಂಗಗಳಿಗೆ, ಅಂದರೆ ಅವರ ಜನರಿಗೆ ಅವರು ಈ ಸತ್ಯವನ್ನು ತಿಳಿಸಲು ಬರೆದಿದ್ದದ್ದು. ಅದಕ್ಕಾಗಿ ಮತ್ತಾಯನ ಶುಭ ಸಂದೇಶ ನೀವು ನೋಡಿದ್ರೆ ಯಹೂದ್ಯರನ್ನು ಆತ ಮನಸ್ಸಿನಲ್ಲಿಟ್ಟು ಬರೆಯುತ್ತಾನೆ. ಮಾರ್ಕನ ಶುಭ ಸಂದೇಶ ನೋಡಿದ್ರೆ ಮಾರ್ಕನಿಗೆ ಮೆಸ್ಸಾಯನಿಕ್ ಸೀಕ್ರೆಟ್, ಯೇಸುವೇ ರಕ್ಷಕ ಎಂಬುದನ್ನು ತೋರಿಸಬೇಕು. ಅದಕ್ಕಾಗಿ ಆ ಶಿಲುಬೆಯ ಮೇಲೆ ಯೇಸುವಿನ ಮಹಿಮೆಯನ್ನು ಅವನು ತೋರಿಸುತ್ತಾನೆ. ಲೂಕ ಅನ್ಯ ಧರ್ಮದವರಿಗೆ ಸುವಾರ್ತೆಯನ್ನು ಬರೆಯುತ್ತಾನೆ. ಅದಕ್ಕಾಗಿ ನೀವು ನೋಡ್ತೀರಿ, ಕೆಲವು ಸದಯ ಸಮಾರಿತನ ಸಾಮತಿ, ದುಂದುಗಾರ ಮಗ, ಇದು ಲೂಕನಲ್ಲಿ ಮಾತ್ರ ನಮಗೆ ಕಾಣಲು ಸಿಗುತ್ತೆ. ಹಾಗೇನೆ ನೀವು ನೋಡ್ತೀರಿ, ಯೋಹಾನ ಏನ್ ಮಾಡ್ತಾನೆ? ಯೋಹಾನ ಸ್ವಲ್ಪ ತಡವಾಗಿ ಬರೆಯುತ್ತಾನೆ, ಆದರೆ ಆತ ದೈವಶಾಸ್ತ್ರೀಯವಾಗಿ ವಿವರಣೆಗಳನ್ನು ಕೊಡುತ್ತಾನೆ. ಕೆಲವು ವಿಷಯಗಳು ಮತ್ತಾಯ, ಮಾರ್ಕ, ಲೂಕನಲ್ಲಿ ಇಲ್ಲದನ್ನು ಯೋಹಾನ ಬರೆಯುತ್ತಾನೆ. ಯೋಹಾನ ಇನ್ನೊಂದು ಬರೆದದ್ದು ಪ್ರಕಟಣಾ ಗ್ರಂಥ. ಇದು 2 ಯೋಹಾನನಿಗೆ ಸೇರಿದ್ದು ಅಂತೇಳಿ ನಾವು ಹೇಳುತ್ತೇವೆ. ಈ ಪ್ರೇಷಿತರ ಕಾರ್ಯಕಲಾಪಗಳು ಮತ್ತು ಲೂಕನ ಶುಭ ಸಂದೇಶ ಲೂಕನಿಗೆ ಸೇರಿದ್ದು. ಅದಕ್ಕಾಗಿ ಲೂಕ ಏನ್ ಮಾಡ್ತಾನೆ? ಅವನು ಥಿಯೋಫಿಲನಿಗೆ ಈ ಸತ್ಯಗಳನ್ನು, ಒಂದು ವೇಳೆ ಥಿಯೋಫಿಲ ಅವನ ಹತ್ರ ಹೇಳಿದ್ದಿರಬಹುದು, ಈ ಸತ್ಯಗಳನ್ನು ಮನದಟ್ಟಾಗುವ ಹಾಗೆ ಬರಿ ಅಂತೇಳಿ. ಅದಕ್ಕಾಗಿ ಇವನು ಪ್ರೇಷಿತರ ಕಾರ್ಯಕಲಾಪಗಳನ್ನು ಹೀಗೆ ಆರಂಭ ಮಾಡುತ್ತಾನೆ: ಸನ್ಮಾನ್ಯ ಥಿಯೋಫಿಲನೆ, ಯೇಸು ಸ್ವರ್ಗಕ್ಕೆ ಆರೋಹಣವಾದ ದಿನದವರೆಗೆ ಮಾಡಿದ ಕಾರ್ಯಗಳನ್ನು, ನೀಡಿದ ಬೋಧನೆಗಳನ್ನು ಕುರಿತು ನನ್ನ ಮೊದಲನೆಯ ಪುಸ್ತಕದಲ್ಲಿ ಬರೆದಿದ್ದೇನೆ. ನೋಡಿ, ಮೊದಲನೇ ಪುಸ್ತಕ ಲೂಕನ ಶುಭ ಸಂದೇಶ. ಸ್ವರ್ಗಾರೋಹಣಕ್ಕೆ ಮೊದಲು ಪ್ರೇಷಿತರನ್ನಾಗಿ ತಾವು ಆರಿಸಿಕೊಂಡಿದ್ದವರಿಗೆ ಪವಿತ್ರಾತ್ಮ ಅವರ ಮುಖಾಂತರ ಉಪದೇಶ ಮಾಡಿದರು. ತಮ್ಮ ಮರಣದ ನಂತರ ಅವರಿಗೆ ಯೇಸು ಸ್ವಾಮಿ 40 ದಿನಗಳವರೆಗೆ ಪ್ರತ್ಯಕ್ಷರಾದರು. ಪ್ರೇಷಿತರಿಗೆ 40 ದಿನಗಳವರೆಗೆ ಪ್ರತ್ಯಕ್ಷರಾದರು. ತಾವು ಜೀವಂತವಾಗಿರುವುದನ್ನು ವಿವಿಧ ರೀತಿಯಲ್ಲಿ ಸ್ಪಷ್ಟಪಡಿಸಿದರು. ದೇವರ ಸಾಮ್ರಾಜ್ಯವನ್ನು ಕುರಿತು ಅವರಿಗೆ ಬೋಧಿಸಿದರು. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ್ದ ಸಂದರ್ಭದಲ್ಲಿ, ನೀವು ಜೆರುಸಲೇಮನ್ನು ಬಿಟ್ಟು ಹೋಗಬೇಡಿ, ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನು ವಾಗ್ದಾನ ಮಾಡಿರುವ ವರಕ್ಕಾಗಿ ಕಾದುಕೊಂಡಿರಿ. ಏನದು? ಅದು ಪಂಚದಶಮಿ, ಬರುವ ಭಾನುವಾರದ ಹಬ್ಬ. ಏಕೆಂದರೆ ಯೋವಾನನು ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದನು, ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನ ಪಡೆಯುವಿರಿ. ನೋಡಿ, ಆ ನೀರಿನ ದೀಕ್ಷಾ ಸ್ನಾನ ಬೇರೆ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಬೇರೆ. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಯೇಸು ಸ್ವಾಮಿ ಈ ಲೋಕಕ್ಕೆ ಕೊಟ್ಟರು. ಈ ಒಂದು ದೀಕ್ಷಾ ಸ್ನಾನ ನಾವು ಪವಿತ್ರಾತ್ಮ ಭರಿತ ದೀಕ್ಷಾ ಸ್ನಾನ ಪಡೆದಾಗ ನಾವು ಪವಿತ್ರಾತ್ಮ ಭರಿತರಾಗಿ, ಅಂದರೆ ದೇವರ ಪ್ರೇರಣೆಗೆ ಒಳಗಾಗಿ ದೇವರ ಶುಭ ಸಂದೇಶವನ್ನು ಸಾರಲು ನಮಗೆ ಶಕ್ತಿ ಸಿಗುತ್ತೆ, ಧೈರ್ಯ ಸಿಗುತ್ತೆ, ಭಯ ನಮ್ಮಿಂದ ಬಿಟ್ಟು ಹೋಗುತ್ತೆ. ಅದಕ್ಕಾಗಿ ಅವರು ಹೇಳಿದ್ರು, ಇನ್ನು ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನ ಪಡೆಯುವಿರಿ ಎಂದು ಆಜ್ಞಾಪಿಸಿದರು. ಮತ್ತೊಮ್ಮೆ ಯೇಸು ತಮ್ಮೊಡನೆ ಇದ್ದಾಗ ಪ್ರೇಷಿತರು, ನೋಡಿ, ಪ್ರೇಷಿತರು ಏನು ಯೋಚಿಸಿದ್ರು? ಈ ಸಾಮ್ರಾಜ್ಯ ಅಂದರೆ ಲೋಕದ ಸಾಮ್ರಾಜ್ಯ, ಚಕ್ರವರ್ತಿಗಳು, ರಾಜರು ಹಳೆ ಒಡಂಬಡಿಕೆಯಲ್ಲಿದ್ರು, ಅಂತ ಸಾಮ್ರಾಜ್ಯತೆ ಯೋಚನೆ ಮಾಡುತ್ತಿದ್ದರು. ಅದಕ್ಕೆ ಅವರು ಕೇಳಿದ್ರು, ಪ್ರಭು, ಇದೀಗಲೇ ಇಸ್ರಾಯೇಲ್ ಜನರ ರಾಜ್ಯವನ್ನು ಪುನರ್ಸ್ಥಾಪಿಸುವಿರೋ? ಯೇಸು ಪ್ರತ್ಯುತ್ತರವಾಗಿ, ನೋಡಿ, ಯೇಸುವಿನ ಉತ್ತರ ಬಹಳ ಸ್ಪಷ್ಟ: ಸಮಯ ಸಂದರ್ಭಗಳು ನನ್ನ ಪಿತನ ಸ್ವಾಧೀನದಲ್ಲಿವೆ, ಅವುಗಳನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ. ಇವತ್ತು ಕೆಲವರು ಯೋಚಿಸಿರ್ಬೋದು, ಇಂಥ ಮಾರಣಾಂತಿಕ ಕಾಯಿಲೆಗಳು ಬರುವಾಗ ಲೋಕ ಅಂತ್ಯವಾಯ್ತಾ?
ಎಷ್ಟೋ ಮಂದಿ ಪ್ರಳಯ, 2000 ಇಸ್ವಿ, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಭಯ ಹುಟ್ಟಿಸುತ್ತಾರೆ. ಆದ್ರೆ ಯೇಸು ಏನು ಹೇಳುತ್ತಾರೆ? ಸಮಯ ಸಂದರ್ಭಗಳು ನನ್ನ ಪಿತನ ಸ್ವಾಧೀನದಲ್ಲಿವೆ. ಆದ್ದರಿಂದ ಈ ಸಮಯ ಸಂದರ್ಭಗಳು ಹುಡುಕುವುದು ನಿಮ್ಮ ಕೆಲಸ ಅಲ್ಲ. ನಿಮ್ಮ ಕೆಲಸ ಏನಂದ್ರೆ ನಾನು ಹೇಳಿದ ವಾಕ್ಯದ ಪ್ರಕಾರ ಜೀವಿಸುವುದು. ಅದನ್ನು ಮುಂದುವರಿಸಿ ಹೇಳುತ್ತಾರೆ, ಸಮಯ ಸಂದರ್ಭಗಳು ನನ್ನ ಪಿತನ ಸ್ವಾಧೀನದಲ್ಲಿವೆ, ಅವುಗಳನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ, ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನೋಡಿ, ಮನುಷ್ಯ ಬಲಹೀನ, ಈ ಸ್ವಾರ್ಥೆಯಲ್ಲಿ ಸ್ವಾರ್ಥಿಕ ಬಲಹೀನ. ಅವನ ಶಕ್ತಿಯಿಂದ ಅಲ್ಲ, ದೇವರ ಪರಿಶುದ್ಧಾತ್ಮರ ಶಕ್ತಿಯಿಂದ ನಾವು ತುಂಬಬೇಕು. ಆಗ ನೀವು ಜೆರುಸಲೇಮಿನಲ್ಲೂ, ಜುದೇಯದಲ್ಲೂ, ಸಮಾರ್ಯದಲ್ಲೂ, ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ. ಯಾಕೆ ನಾನು ನಿಮಗೆ ಪರಿಶುದ್ಧಾತ್ಮರ ವರ ಕೊಡುತ್ತೇನೆ? ನೀವು ಸಾಕ್ಷಿಗಳಾಗಲು ಈ ವರವನ್ನು ಕೊಡುತ್ತೇನೆ. ಆತ್ಮೀಯರೇ, ಅದಕ್ಕಾಗಿ ಇವತ್ತು ಇಡೀ ವಿಶ್ವದಾದ್ಯಂತ ಸುವಾರ್ತೆ ನಡೀತಾ ಇದೆ. ಈ ಸುವಾರ್ತೆಯ ಮೂಲ ಕಾರಣಕರ್ತ ಪವಿತ್ರಾತ್ಮರು. ಆಮೇಲೆ ಇದನ್ನು ಹೇಳಿದ ಮೇಲೆ ಪ್ರೇಷಿತರು ನೋಡುತ್ತಿದ್ದಂತೆ ಯೇಸು ಸ್ವರ್ಗಾರೋಹಣರಾದರು. ಅವರ ಕಣ್ಣ ಮುಂದೆಯೇ ಸ್ವರ್ಗಾರೋಹಣರಾದರು. ಮೇಘವೊಂದು ಕವಿದು ಅವರನ್ನು ಕಣ್ಮರೆ ಮಾಡಿತು. ಹೀಗೆ ಮೇಲೇರುತ್ತಿದ್ದ ಯೇಸುವನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನೂ ಆಕಾಶದತ್ತ ನಾಟಿತ್ತು. ಆಗ ಬಿಳಿಯ ವಸ್ತ್ರ ಧರಿಸಿದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆ ಅವರ ಪಕ್ಕದಲ್ಲಿ ನಿಂತರು. ನೀವು ನೋಡಿ, ಪುನರುತ್ಥಾನವಾದಾಗ ಬಿಳಿಯ ವ್ಯಕ್ತಿಗಳು ಅಲ್ಲಿ ನಿಂತಿದ್ದರು, ದೇವದೂತರು. ಅವರೇನು ಹೇಳಿದ್ರು? ಗಲಿಲಿಯದ ಜನರೇ, ಈ ಪ್ರೇಷಿತರನ್ನು ಉದ್ದೇಶಿಸಿ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಸ್ವರ್ಗಾರೋಹಣರಾದ ಈ ಯೇಸು ನಿಮ್ಮ ಬಳಿಗೆ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿರೋ ಹಾಗೆ ಅವರು ಹಿಂದಿರುಗಿ ಬರುವರು ಎಂದು ಹೇಳಿದರು. ಒಂದಂತೂ ಸತ್ಯ, ಸಮಯ ಸಂದರ್ಭಗಳು ನಮಗೆ ಗೊತ್ತಿಲ್ಲ, ಆದರೆ ಸ್ವರ್ಗಕ್ಕೆ ಏರಿ ಹೋದ ಯೇಸು ಹಾಗೆಯೇ ಹಿಂದಿರುಗಿ ಬರುವರು ಎಂಬ ಒಂದು ಸತ್ಯ ಇಲ್ಲಿ ನಾವು ಮನಗಾಣುತ್ತೇವೆ. ಆದ್ದರಿಂದ ಈ ಸ್ವರ್ಗಾರೋಹಣ ಒಂದು ಐತಿಹಾಸಿಕ ಘಟನೆ. ಈ ಸ್ವರ್ಗಾರೋಹಣ ಪ್ರೇಷಿತರಿಗೆ ಪ್ರೇರಣೆ ಕೊಟ್ಟ ಘಟನೆ. ಈ ಸ್ವರ್ಗಾರೋಹಣದ ಅನುಭವವನ್ನು ಪಡೆದ ಪ್ರೇಷಿತರು ಧೈರ್ಯದಿಂದ, ಆ ಮನವರಿಕೆಯಿಂದ ಶುಭ ವಾರ್ತೆಯನ್ನು ಸಾರಿದರು. ಇನ್ನಿನ 2ನೇ ವಾಚನದ ಮೇಲೆ ನಾವು ಸ್ವಲ್ಪ ಧ್ಯಾನ ಮಾಡಿದ್ದೇ ಆದರೆ, ಈ ವಾಚನ ಸಂತ ಪೌಲರು ಎಫೆಸದವರಿಗೆ ಬರೆದು ಹೇಳುತ್ತಾ ಇದ್ದಾರೆ, ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು ಮಹಿಮಾನ್ವಿತ ತಂದೆಯೂ ಆದವರು ನಿಮಗೆ ಜ್ಞಾನವನ್ನು, ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ. ನಮಗೆ ಏನ್ ಬೇಕು? ಜ್ಞಾನ ಬೇಕು, ವಿವೇಚನೆ ಬೇಕು. ಎಲ್ಲಿ ಜ್ಞಾನ ಇಲ್ಲ, ಎಲ್ಲಿ ವಿವೇಚನೆ ಇಲ್ಲ, ಅಲ್ಲಿ ಶುಭ ಸಂದೇಶ ಅರ್ಥ ಆಗುವುದಿಲ್ಲ, ಆ ಪ್ರಾರ್ಥನೆಗೆ ಶಕ್ತಿ ಇಲ್ಲ. ಅದು ಪವಿತ್ರಾತ್ಮ ನಮಗೆ ದಯಪಾಲಿಸುತ್ತಾರೆ. ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಈ ಏಲಿ, ಅರ್ಧಂಬರ್ಧ ಸತ್ಯಗಳಲ್ಲ, ಆ ಯೇಸುವನ್ನು ಸಂಪೂರ್ಣವಾಗಿ ಅರಿಯುವ, ದೇವರನ್ನು ಸಂಪೂರ್ಣವಾಗಿ ಅರಿಯುವ ನಿಮಗೆ ಆ ವರವನ್ನು ಈ ಏಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ನೋಡಿ, ಕೆಲವು ಸರಿ ನಾವು ಏನ್ ಮಾಡ್ತೀವಿ, ಲೋಕದಲ್ಲಿ ನಮ್ಮದೇ ಆದ ಅಭಿಪ್ರಾಯಗಳಲ್ಲಿ ನಾವು ಬಾಳ್ತೀವಿ. ನಿಮ್ಮ ಮನೋನೇತ್ರಗಳು, ಈ ನೇತ್ರಗಳು ಹೊರಗಡೆ ಮಾತ್ರ ನಾವು ನೋಡ್ತೀವಿ. ಯಾವ ವಸ್ತುಗಳು, ಸ್ಥಿರ ವಸ್ತುಗಳು ಇವೆ ಅದನ್ನು ನಾವು ನೋಡ್ತೀವಿ. ಆದರೆ ವಿಶ್ವಾಸದ ಕಣ್ಣುಗಳಿಂದ ಆ ಸ್ವರ್ಗದ ಅನುಭವ, ಪ್ರಭುವಿನ ಅನುಭವ, ಪರಮ ಪ್ರಸಾದದಲ್ಲಿ ಅವರ ಪ್ರಸನ್ನತೆಯ ಅನುಭವ, ಪ್ರಾರ್ಥನೆ ಮಾಡುವಾಗ ಅವರ ದೇವರ ಶಕ್ತಿಯ ಅನುಭವ, ದೇವರ ವಾಕ್ಯ ಓದುವಾಗ ಆ ದೇವರ ಶಕ್ತಿಯ ಆಶೀರ್ವಾದದ ಅನುಭವ ನಮಗಾಗತ್ತೆ. ಆ ಅನುಭವ, ಅಂತ ಬೆಳಕು ನಮಗೆ ಲಭಿಸಲೆಂದು ಪೌಲ ಪ್ರಾರ್ಥಿಸುತ್ತಾನೆ. ಹೀಗೆ ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದ್ದೆಂದು, ದೇವ ಜನರಿಗೆ ಕಾಯ್ದಿರಿಸಿರುವ ಸ್ವಾಸ್ಥ್ಯ ಸಂಪತ್ತು ಎಂಥದ್ದೆಂದು ನೀವು ಅರಿತುಕೊಳ್ಳಬೇಕು. ನೋಡಿ, ದೇವರ ಈ ಪೌಲರು ಏನ್ ಹೇಳ್ತಾರೆ? ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ. ಇವತ್ತು ನಾವು ಭರವಸೆ ಕಳ್ಕೊಳ್ಬಾರ್ದು. ಇಂಥ ಕಷ್ಟಕರವಾದ ಸಂದರ್ಭದಲ್ಲಿ ನಾವು ಭರವಸೆಯಲ್ಲಿ ಬಾಳಬೇಕು. ಮತ್ತು ಭರವಸೆ ಖಂಡಿತ ಅದು ನಿರರ್ಥಕವಾಗುವುದಿಲ್ಲ. ಆದ್ದರಿಂದ ದೇವ ಜನರಿಗೆ ಕಾಯ್ದಿರಿಸುವ ಸ್ವಾಸ್ಥ್ಯ ಸಂಪತ್ತು ಎಂಥದ್ದೆಂದು ನೀವು ಅರಿತುಕೊಳ್ಳಬೇಕು. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರುವ ಮಹತ್ ಕಾರ್ಯಗಳು ಎಷ್ಟು ಶಕ್ತಿಯುತವಾದುದು ಎಂಬುದು ನಿಮಗೆ ಮನದಟ್ಟಾಗಬೇಕು. ಈ ಮಹಿಮಾ ಶಕ್ತಿಯಿಂದಲೇ, ನೋಡಿ, ಆ ಮಹಿಮಾ ಶಕ್ತಿಯಿಂದಲೇ
ದೇವರು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು. ಸಕಲ ಅಧಿಕಾರ, ಅಧಿಪತ್ಯ, ಪ್ರಭಾವ, ಪ್ರಭುತ್ವ ಇವುಗಳೆಲ್ಲವುಗಳ ಮೇಲೆ ಯೇಸು ಕ್ರಿಸ್ತರೇ ಆಡಳಿತ ನಡೆಸುವಂತೆ ಸ್ವರ್ಗಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಆಸೀನರಾಗಿಸಿದ್ದಾರೆ. ಈಗ ನೋಡಿ, ಎಂತ ಒಂದು ಪವಿತ್ರಾತ್ಮರ ಶಕ್ತಿ ಸ್ಪರ್ಶ ಪೌಲನಿಗಾಯಿತು. ಪೌಲ ಹೇಳ್ತಾ ಇದ್ದಾನೆ, ಈಗ ಪೌಲ ನಿಜವಾಗಿಯೂ ಯೇಸುವನ್ನು ಅರ್ಥ ಮಾಡಿಕೊಂಡಿದ್ದ, ಗ್ರಹಿಸಿಕೊಂಡಿದ್ದ. ಅದಕ್ಕಾಗಿ ಅವನು ಹೇಳ್ತಾನೆ, ಎಲ್ಲಿದ್ದಾರೆ ಯೇಸು? ಅವರಿಗೆ ಸಕಲ ಅಧಿಕಾರ, ಅಧಿಪತ್ಯ, ಪ್ರಭಾವ, ಪ್ರಭುತ್ವ ಇದೆಲ್ಲವನ್ನು ದೇವರು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರೇ ಆಡಳಿತ ನಡೆಸುವಂತೆ ಸ್ವರ್ಗಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಆಸೀನರಾಗಿಸಿದ್ದಾರೆ. ಹೀಗೆ ಇಹದಲ್ಲೂ ಪರದಲ್ಲೂ ಕೀರ್ತಿ ಗಳಿಸಿದವರೆಲ್ಲರಿಗಿಂತಲೂ ಯೇಸು ಕ್ರಿಸ್ತರ ಮಹಿಮೆಯೇ ಸರ್ವಶ್ರೇಷ್ಠವಾದುದು. ಯೇಸು ಕ್ರಿಸ್ತರ ಕೀರ್ತಿ ಗಳಿಸಿದವರು ಯಾರು? ಸಂತರು. ಅವರೆಲ್ಲರಿಗಿಂತಲೂ ಯೇಸುವಿನ ಮಹಿಮೆ ಸರ್ವಶ್ರೇಷ್ಠವಾದುದು. ದೇವರು ಸಮಸ್ತವನ್ನು ಯೇಸು ಕ್ರಿಸ್ತರ ಪಾದದಡಿಯಲ್ಲಿರಿಸಿ ಅವರನ್ನು ಧರ್ಮಸಭೆಯ ಶಿರಸ್ಸನ್ನಾಗಿ ನೇಮಿಸಿದ್ದಾರೆ. ಅರ್ಥ ಆಯ್ತಾ? ಈಗ ಈ ಧರ್ಮಸಭೆಯ ಶಿರಸ್ಸು ಯೇಸು ಸ್ವಾಮಿ, ನಾವು ಕೇವಲ ಸೇವಕರು. ಧರ್ಮಸಭೆಯ ಶಿರಸ್ಸನ್ನಾಗಿ ಯಾರು ನೇಮಿಸಿದ್ದಾರೆ? ದೇವರು ನೇಮಿಸಿದ್ದಾರೆ. ಧರ್ಮಸಭೆಯೇ ಯೇಸು ಕ್ರಿಸ್ತರ ದೇಹ. ಎಲ್ಲವನ್ನೂ ಎಲ್ಲ ವಿಧದಲ್ಲೂ ಪೂರೈಸುವ ನಾಥನಿಂದ ಅದು ಪರಿಪೂರ್ಣವುಳ್ಳದ್ದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಧರ್ಮಸಭೆ ಎಂಬ ದೇಹದಲ್ಲಿ ಯೇಸು ಎಂಬ ಶಿರಸ್ಸಿನ ಆತನೊಡನೆ ನಾವು ಬಾಳ್ತಾ ಇದ್ದೀವಿ. ಎಂಥ ಭಾಗ್ಯವಂತರು, ಪುಣ್ಯವಂತರು ನಾವು. ಈ ನಿಟ್ಟಿನಲ್ಲಿ ಇವತ್ತು ಈ ಸ್ವರ್ಗಾರೋಹಣದ ಹಬ್ಬ ನಮಗೆ ಜ್ಞಾನೋದಯವನ್ನು ತಂದಿದೆ, ನಮಗೆ ಸತ್ಯಗಳನ್ನು ತಿಳಿಸಿದೆ. ಈ 3 ವಾಚನಗಳ ಮೂಲಕ ದೇವರು ನಮ್ಮೊಡನೆ ಮಾತನಾಡಿದ್ದಾರೆ. ಆತ ತಂದೆಯ ಬಲಬದಿಯಲ್ಲಿ ಕುಳಿತುಕೊಂಡಿದ್ದಾರೆ, ಆಸೀನರಾಗಿದ್ದಾರೆ. ನಮಗಾಗಿ ಪಿತನಲ್ಲಿ ಭಿನ್ನವಿಸುತ್ತಾ ಇದ್ದಾರೆ. ನಮ್ಮ ರಕ್ಷಣೆಗಾಗಿ ಈ ಲೋಕದಲ್ಲಿ ತಮ್ಮ ಪ್ರೇಷಿತ ಕಾರ್ಯವನ್ನು ಧರ್ಮಸಭೆಯ ಮೂಲಕ, ಸಂಸ್ಕಾರಗಳ ಮೂಲಕ ಮುಂದುವರಿಸುತ್ತಾ ಇದ್ದಾರೆ. ಅಂತ ಪ್ರಭು ಈ ದಿನ ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಕೇಡುಗಳಿಂದ ನಮ್ಮನ್ನು ರಕ್ಷಿಸಲಿ, ನಮಗೆ ಜಯವನ್ನು ದಯಪಾಲಿಸಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಪ್ರಭುವಿನ ಸ್ವರ್ಗಾರೋಹಣ ಹಬ್ಬವನ್ನು ಕೊಂಡಾಡುವ ಈ ಸಂದರ್ಭದಲ್ಲಿ ನಿಮ್ಮ ಬಲಗಡೆಯಲ್ಲಿ ಆಸೀನರಾಗಿರುವ ಪ್ರಭು, ಆ ಸ್ವರ್ಗದ ಆ ಒಂದು ಚಿತ್ರವನ್ನು ನಮ್ಮ ಕಣ್ಮುಂದೆ ನಾವು ತರುತ್ತಾ ಇದ್ದೀವಿ. ಅಪ್ಪ ಪಿತನೇ, ನೀವು ನಮ್ಮನ್ನು ತಾಯಿಯ ಗರ್ಭದಿಂದಲೇ ರೂಪಿಸಿದ ದೇವರಾಗಿದ್ದೀರಿ. ಈ ಜೀವ, ಈ ಪ್ರಾಣ, ಈ ಶ್ವಾಸ, ಈ ಲೋಕ, ಈ ಮನೆ, ಈ ನನ್ನ ಕುಟುಂಬ ಎಲ್ಲವೂ ನಿಮ್ಮದೇ ಪ್ರಭುವೇ. ವಿಶೇಷವಾಗಿ ಇಂದು ಈ ಸ್ವರ್ಗಾರೋಹಣದ ಹಬ್ಬವನ್ನು ನಾವು ಕೊಂಡಾಡುವಾಗ ಪ್ರಭುವೇ ನಮ್ಮ ಮೇಲೆ ದಯೆ ತೋರಿ ಮಾರಣಾಂತಿಕ ಕೊರೋನಾದಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು, ವಿಶ್ವವನ್ನು ರಕ್ಷಿಸಿರಿ. ಎಷ್ಟೋ ಮಂದಿ ಪಾಸಿಟಿವ್ ಆಗಿ ದೇವ ಕ್ವಾರಂಟೈನ್ ಆಗಿ ಇದ್ದಾರೆ, ಏಕಾಂಗಿತನ ಅನುಭವಿಸ್ತಾ ಇದ್ದಾರೆ. ಈ ಒಂದು ಮಾರಣಾಂತಿಕ ಸೋಂಕಿಗೆ ಲಸಿಕೆಯನ್ನು ಕಂಡುಹಿಡಿಯುವ ವಿಜ್ಞಾನಿಗಳನ್ನು, ಜ್ಞಾನವನ್ನು ನೀವು ನೀಡಿರಿ. ವಿಶ್ವದ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಈ ವಿಶ್ವದಲ್ಲಿ ತಾಂಡವವಾಡುತ್ತಿರುವ ಅಂಧಕಾರದ ವಿರುದ್ಧ ಹೋರಾಡಲು ಯೇಸುವೆ ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಇಂದು ಅರ್ಪಿಸಿದ ಈ ಬಲಿಪೂಜೆಯ ಶಕ್ತಿ, ಈ ಬಲಿಪೂಜೆಯನ್ನು ನನ್ನೊಂದಿಗೆ ಅರ್ಪಿಸುತ್ತಿರುವ ಸಕಲ ವ್ಯಕ್ತಿಗಳ ಮೇಲೆ, ಕುಟುಂಬಗಳ ಮೇಲೆ, ದಂಪತಿಗಳ ಮೇಲೆ, ಯುವಕ ಯುವತಿಯರ ಮೇಲೆ, ಮಕ್ಕಳ ಮೇಲೆ, ಹಿರಿಯರ ಮೇಲೆ ಇಳಿದು ಬರಲಿ. ದೇಶದ ಅಧಿಕಾರಿಗಳನ್ನು, ವೈದ್ಯರು, ದಾದಿಯರಿಂದಲೂ ಆಶೀರ್ವದಿಸಿರಿ. ನನ್ನ ಧರ್ಮ ಕೇಂದ್ರದ ಮಕ್ಕಳು, ವಿಶ್ವದಲ್ಲಿರುವ 750 ಕೋಟಿ ಜನರು ಈ ದಿವ್ಯ ಬಲಿಪೂಜೆ ಆಶೀರ್ವಾದ ಅವರೆಲ್ಲರ ಮೇಲೆ ಇಳಿದು ಬರಲಿ. ಹೇಗೆ ಪ್ರೇಷಿತರು ಎಲ್ಲೆಲ್ಲಿ ಸುವಾರ್ತೆ ಸಾರಿದರೋ ಅಲ್ಲಿ ಪ್ರಭುವೇ ನೀವು ಸುವಾರ್ತೆಯನ್ನು ಸೂಚಕ ಕಾರ್ಯಗಳ ಮೂಲಕ ರುಜುವಾತುಪಡಿಸಿದಿರಿ. ಇವತ್ತು ವಿಶೇಷವಾಗಿ ಸಾರಲ್ಪಟ್ಟ ಸುವಾರ್ತೆ ರುಜುವಾತುಪಡಿಸಿರಿ. ಎಲ್ಲ ಕೇಡುಗಳಿಂದ ವಿಶ್ವವನ್ನು ರಕ್ಷಿಸಿರಿ. ನಮ್ಮ ದೇಹ, ಆತ್ಮ, ಮನಸ್ಸು, ದೇಹದೊಳಗಡೆ ಇರುವ ಅಂಗಾಂಗಗಳು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಸ್ವಸ್ಥತೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ ಸಿಗಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್. ನಾವೆಲ್ಲರೂ ಸೇರಿ ನಮ್ಮ ವಿಶ್ವಾಸ ಪ್ರಮಾಣವನ್ನು ಮಾಡೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ.
ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಷಿಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೇ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇನ್. ಯೇಸು ನಮಗೆ ನುಡಿದಿದ್ದಾರೆ, ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ ಎಂದು. ಆ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಆತನ ನಾಮದಲ್ಲಿ ಪಿತದೇವರಲ್ಲಿ ಈಗ ನಮ್ಮ ಕೋರಿಕೆಗಳನ್ನು ನಾವು ಸಮರ್ಪಿಸೋಣ. ನಮ್ಮ ಉತ್ತರ: ಓ ದೇವನೇ, ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಪವಿತ್ರ ಧರ್ಮಸಭೆಗಾಗಿ ನಾವು ಪ್ರಾರ್ಥಿಸೋಣ. ಪ್ರಭು ಸ್ವರ್ಗಾರೋಹಣವಾದ ಈ ಹಬ್ಬವನ್ನು ಕೊಂಡಾಡುತ್ತಿರುವ ಈ ಸಂದರ್ಭದಲ್ಲಿ ಪ್ರಭುವೇ ಈ ಧರ್ಮಸಭೆಯ ಶಿರಸ್ಸು ಮತ್ತು ಈ ಧರ್ಮಸಭೆ ಅವರ ಶರೀರ, ಇದನ್ನು ಮುನ್ನಡೆಸಲು ಅವರು ನಿಯೋಜಿಸಿರುವ ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರಿಗೂ ಅವರ ಜೊತೆ ಸೇವೆ ಮಾಡುತ್ತಿರುವ ಸಕಲ ಧಾರ್ಮಿಕ ಸಹೋದರ ಸಹೋದರಿಯರು, ಧರ್ಮಾಧ್ಯಕ್ಷರು ಮತ್ತು ಪವಿತ್ರ ಧರ್ಮಸಭೆಯ ಎಲ್ಲಾ ಮುಖಂಡರು ಹಾಗೂ ಈ ಪವಿತ್ರ ಸಭೆಯಲ್ಲಿರುವ ದೇವಜನರು ಏಕ ಮನಸ್ಸು ಏಕ ಹೃದಯದಿಂದ ಪ್ರಭುವಿನ ಸುವಾರ್ತೆಗೆ ಕಿವಿಗೊಟ್ಟು ಪ್ರಭುವಿಗೆ ಸಾಕ್ಷಿಯಾಗಿ ನಾವೆಲ್ಲರೂ ಬಾಳುವ ಬಾಳನ್ನು ಹಾಗೂ ಈ ಪವಿತ್ರ ಸಭೆಯನ್ನು ಮುನ್ನಡೆಸಲು ಬೇಕಾದ ಕೃಪೆಯನ್ನು ನಮ್ಮ ಜಗದ್ಗುರುಗಳಿಗೂ ಹಾಗೂ ಮುಖಂಡರುಗಳಿಗೂ ದಯಪಾಲಿಸಿರೆಂದು ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ವಿಶ್ವದಲ್ಲಿ ತಾಂಡವವಾಡುತ್ತಿರುವ ಮರಣಾಂತಿಕ ಸೋಂಕು ಕೊರೋನಾ, ಈ ಕೋವಿಡ್-19 ಅಥವಾ ಕೊರೋನಾ ಈ ಸೋಂಕಿನ ವಿರುದ್ಧ ರಾಷ್ಟ್ರಗಳು ಹಾಗೂ ಎಲ್ಲ ರಾಜ್ಯಗಳು ಮಾಡುವ ಹೋರಾಟದಲ್ಲಿ ಜಯ ಸಿಗುವಂತೆ ಹಾಗೂ ಈ ಸೋಂಕಿಗೆ ಶೀಘ್ರವೇ ಲಸಿಕೆಯನ್ನು ಕಂಡುಕೊಳ್ಳುವಂತೆ, ಈ ಸೋಂಕಿಗೆ ಬಲಿಯಾಗಿ ಮೃತ ಹೊಂದಿದ ಎಲ್ಲ ಆತ್ಮಗಳಿಗೆ ಚಿರಶಾಂತಿ, ಸ್ವರ್ಗದ ಆಶೀರ್ವಾದ ಸಿಗುವಂತೆ, ಆ ಕುಟುಂಬಗಳಿಗೆ ಸಾಂತ್ವನ ನೀಡುವಂತೆ, ಸೋಂಕಿಗೆ ಒಳಗಾಗಿ ಪಾಸಿಟಿವ್ ಆಗಿರುವವರು ಸೌಖ್ಯ ಹೊಂದುವಂತೆ, ಈ ಸೋಂಕುವಿನ ಹರಡುವಿಕೆ ತಡೆಗಟ್ಟುವಂತೆ ಪ್ರಭು ಯೇಸುವೆ ಈ ಒಂದು ಮರಣಾಂತಿಕ ಕಾಯಿಲೆಯಿಂದ ವಿಶ್ವವನ್ನು ರಕ್ಷಿಸಿರೆಂದು ಪ್ರಾರ್ಥಿಸೋಣ. ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ದಂಪತಿಗಳ ಮಧ್ಯೆ ಪ್ರೀತಿ, ಪ್ರೇಮ, ಬಾಂಧವ್ಯ ವಿಚ್ಛೇದನ ಹಾದಿಯಲ್ಲಿರುವವರು ಸರಿದಾರಿಗೆ ಬರಲಿ, ಸಾಮರಸ್ಯವಿರಲಿ. ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯ ಹಾಗೂ ವಿವಾಹದಲ್ಲಿರುವ ಕುಂದುಕೊರತೆಗಳು ನಿವಾರಣೆಯಾಗಲಿ. ಎಲ್ಲರೂ ದಾಂಪತ್ಯದ ಅಥವಾ ವಿವಾಹದ ಮೌಲ್ಯಗಳನ್ನು ಗೌರವಿಸಲಿ, ಕುಟುಂಬ ಮೌಲ್ಯಗಳನ್ನು ಗೌರವಿಸಲಿ. ಕುಟುಂಬದ ಮೇಲೆ ಬರುವ ಎಲ್ಲ ದಾಳಿಗಳು ನಿಷ್ಕ್ರಿಯವಾಗಲಿ. ಕೋವಿಡ್-19 ಕೊರೋನಾ ಸೋಂಕಿನಿಂದ ಕುಟುಂಬದ ಮೇಲೆ ಬಂದಿರುವ ಎಲ್ಲಾ ತಾಪತ್ರಯಗಳಿಂದ ಬಿಡುಗಡೆ ಹಾಗೂ ಸಂರಕ್ಷಣೆ ಸಿಗಲೆಂದು ನಾವು ಪ್ರಾರ್ಥಿಸೋಣ.
ಬರೀ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ನಾವು ನಮ್ಮ ಧರ್ಮ ಕೇಂದ್ರಕ್ಕಾಗಿ ಧರ್ಮ ಕ್ಷೇತ್ರಕ್ಕಾಗಿ ಪ್ರಾರ್ಥಿಸೋಣ. ಧರ್ಮ ಕೇಂದ್ರದ ಎಲ್ಲಾ ಕುಟುಂಬಗಳು ಪ್ರಭುವಿನ ಪ್ರೀತಿಯಿಂದ ತುಂಬಲ್ಪಟ್ಟು ಧರ್ಮ ಕ್ಷೇತ್ರದ ಧರ್ಮಾಧ್ಯಕ್ಷರು ಮತ್ತು ಧರ್ಮ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿರುವ ಸಹೋದರ ಸಹೋದರಿಯರು, ಧಾರ್ಮಿಕ ಸಹೋದರ ಸಹೋದರಿಯರು, ಎಲ್ಲಾ ದೇವಜನರು ಆಶೀರ್ವಾದಗೊಳ್ಳಲಿ. ಈ ಸ್ವರ್ಗಾರೋಹಣ ಹಬ್ಬದ ದಿನದಂದು ಭರವಸೆ ಕಳೆದುಕೊಳ್ಳದೆ ವಿಶ್ವಾಸ, ಪ್ರಾರ್ಥನೆ ಮತ್ತು ಸೇವೆಯಲ್ಲಿ ನಿರತರಾಗುವ ನಮಗೆ ಬೇಕಾದ ಆಶೀರ್ವಾದಗಳನ್ನು ಕರುಣಿಸುವಂತೆ ಪ್ರಾರ್ಥಿಸೋಣ. ಎಲ್ಲ ರಾಷ್ಟ್ರಗಳಿಗಾಗಿ, ರಾಷ್ಟ್ರಗಳ ಮುಖಂಡರುಗಳಿಗಾಗಿ ನಾವು ಪ್ರಾರ್ಥಿಸೋಣ. ರಾಜಕೀಯ ನಾಯಕರುಗಳಿಗಾಗಿ, ಆರೋಗ್ಯ ಕಾರ್ಯಕರ್ತರಿಗಾಗಿ, ವೈದ್ಯರು, ದಾದಿಯಂದಿರಿಗಾಗಿ, ವಿಶೇಷವಾಗಿ ಇವರು ಸೇವೆ ಮಾಡುತ್ತಿರುವಾಗ ಬೇಕಾದ ಸ್ವರ್ಗೀಯ ಆಶೀರ್ವಾದ, ಅವರಿಗೆ ಸೌಖ್ಯ, ಆರೋಗ್ಯ ಮತ್ತು ಜ್ಞಾನ ದೇವರು ದಯಪಾಲಿಸಲಿ. ಈ ಒಂದು ಸೋಂಕಿಗಾಗಿ ಹೋರಾಡುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ಬಡವರು, ವಿಧವೆಯರು, ವಿದುರರು, ಒಂದು ದಿನ ಊಟಕ್ಕೆ ಗತಿ ಇಲ್ಲದವರು, ICU, MICU, NICU ವೆಂಟಿಲೇಟರ್ ಮೇಲೆ ಇರುವವರಿಗೆ ಸೌಖ್ಯವನ್ನು ದೇವರು ದಯಪಾಲಿಸಲೆಂದು, ಮರಣಾಂತಿಕ ಕಾಯಿಲೆಂದಿರುವವರಿಗೆ ಬಿಡುಗಡೆ ಸಿಗಲೆಂದು, ಹೀಗೆ ಇನ್ನು ಎಲ್ಲಾ ಕೋರಿಕೆಗಳನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಈಗ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸಮರ್ಪಿಸಿ ನಾವು ಮೊರೆ ಇಡೋಣ. ಕರುಣಾಳು ತಂದೆಯೇ, ನೀವು ನಮ್ಮ ಮೇಲೆ ಅಮೋಘ ಪ್ರೀತಿ ತೋರಿಸಿ ಯೇಸುವನ್ನು ನಮಗಾಗಿ ದಾರಿ ಎರೆದಿರಿ. ಇವತ್ತು ಈ ಸ್ವರ್ಗಾರೋಹಣದ ಹಬ್ಬವನ್ನು ಕೊಂಡಾಡುತ್ತಿರುವಾಗ ಯೇಸುವೆ ನಮ್ಮ ಮೇಲೆ ಕರುಣೆಯಾಗಿರಿ, ನಮ್ಮ ಜನರ ಮೇಲೆ ಕರುಣೆಯಾಗಿರಿ, ವಿಶ್ವದ ಮೇಲೆ ಕರುಣೆಯಾಗಿರಿ. ನಾವು ನಿಮ್ಮ ಮುಂದೆ ಇಟ್ಟಿರುವ ಹಾಗೂ ಇಡಲಾಗದ ಎಲ್ಲ ಕೋರಿಕೆಗಳಿಗೂ ಸದುತ್ತರವನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರರು ಹಾಗೂ ನಮ್ಮ ರಕ್ಷಕರು ಆಗಿರುವ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ನನಗಿಂದು ನೀಡಿದ ವರದಾನಗೆ ಏನನ್ನು ಕೊಡಲಿ ಕರ್ತರಿಗೆ. ನನಗಿಂದು ನೀಡಿದ ವರದಾನಗೆ ಹೃದಯದ ಕಮಲವನ್ನರ್ಪಿಸುವೆ, ಹೃದಯದ ಕಮಲವನ್ನರ್ಪಿಸುವೆ. ಪ್ರೇಮದಿ ಸ್ವೀಕರಿಸು, ಪ್ರೇಮದಿ ಸ್ವೀಕರಿಸು. ನನ್ನ ಸರ್ವಸ್ವವ ನಿನಗೆ ನಾನಿಡುವೆ, ನನ್ನ ಸರ್ವಸ್ವವ ನಿನಗೆ ನಾನಿಡುವೆ. ಹರಸು ಪ್ರಭುವೇ ಅಳಿಯಲೆಂದೆಂದಿಗೂ, ಹರಸು ಪ್ರಭುವೇ ಅಳಿಯಲೆಂದೆಂದಿಗೂ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ಪ್ರಭು ನಿಮ್ಮ ಪುತ್ರರ ಅದ್ಭುತ ಸ್ವರ್ಗಾರೋಹಣವನ್ನು ಗೌರವಿಸುವುದಕ್ಕಾಗಿ ನಾವೀ ಬಲಿಯನ್ನು ಭಿನ್ನವಾಗಿ ನಿಮಗೊಪ್ಪಿಸುತ್ತೇವೆ. ಈ ಅತಿ ಪವಿತ್ರ ವಿನಿಮಯದಿಂದ ನಾವು ಸ್ವರ್ಗ ರಾಜ್ಯದೆಡೆಗೆ ಏರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮಹಿಮಾರಾಜರು, ಮೃತ್ಯುಂಜಯರು, ಪಾಪ ವಿನಾಶಕರು ಆದ ಪ್ರಭು ಯೇಸು ದೇವದೂತರು ವಿಸ್ಮಯದಿಂದ ಈಕ್ಷಿಸುತ್ತಿದ್ದಂತೆಯೇ ಇಂದು ಅತ್ಯುನ್ನತ ಸ್ವರ್ಗಕ್ಕೆ ಏರಿ ಹೋದರು. ದೇವ ಹಾಗೂ ಮಾನವರ ಮಧ್ಯಸ್ಥರು, ಲೋಕದ ನ್ಯಾಯಾಧೀಶರು, ದೂತಗಣಗಳ ಒಡೆಯರು ಆದ ಅವರು ಸ್ವರ್ಗಾರೋಹಣರಾದರು. ನಮ್ಮ ದೀನ ಸ್ಥಿತಿಯಿಂದ ದೂರವಿರಬೇಕೆಂದಲ್ಲ, ನಮ್ಮ ಶಿರಸ್ಸು ಮುಂದಾಳುವಾದ ಅವರು ಹೋಗಿರುವೆಡೆಗೆ ಅವರ ಶರೀರದ ಅಂಗಾಂಗಗಳಾದ ನಾವು ಹೋಗಿ ಸೇರಬಹುದೆಂಬ ದೃಢ ಭರವಸೆ ನೀಡುವುದಕ್ಕಾಗಿಯೇ ಅವರು ಆರೋಹಣರಾದರು. ಪಾಸ್ಕ ಮಹಾದಾನಂದದಿಂದ ತುಂಬಿ ಎಲ್ಲಾ ದೇಶಗಳು, ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು, ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭು ದೇವರು. ಪರಿಶುದ್ಧರು, ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಹೋಸಾನ, ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಹೋಸಾನ, ಹೋಸಾನ. ಆದುದರಿಂದ ಅತ್ಯಂತ ದಯಾಮಯ ತಂದೆಯೇ, ಈ ಕೊಡುಗೆಗಳನ್ನು ಹಾಗೂ ಈ ಕಾಣಿಕೆಗಳನ್ನು, ಈ ಪವಿತ್ರ ಹಾಗೂ ನಿಷ್ಕಳಂಕ ಬಲಿ ವಸ್ತುಗಳನ್ನು ಸ್ವೀಕರಿಸಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಭಿನ್ನವಿಸುತ್ತಾ ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಮೊದಲು ಇವುಗಳನ್ನು ನಿಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ಅರ್ಪಿಸುತ್ತೇವೆ. ಅದನ್ನು ಕಾಪಾಡಿರಿ, ಅದಕ್ಕೆ ದಾರಿ ತೋರಿಸಿರಿ. ವಿಶ್ವದಲ್ಲೆಲ್ಲ ಅದಕ್ಕೆ ಶಾಂತಿಯನ್ನು, ಐಕ್ಯತೆಯನ್ನು ದಯಪಾಲಿಸಿರಿ. ಅಂತೆಯೇ ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ, ಸತ್ಯವನ್ನು ಎತ್ತಿ ಹಿಡಿಯುತ್ತಾ ಪ್ರೇಷಿತ ಹಾಗೂ ಕಥೋಲಿಕ ವಿಶ್ವಾಸವನ್ನು ಹಸ್ತಾಂತರಿಸುವ ಸರ್ವರಿಗಾಗಿಯೂ ಇವುಗಳನ್ನು ಅರ್ಪಿಸುತ್ತೇವೆ. ಪ್ರಭು ನಿಮ್ಮ ಸೇವಕ ಮತ್ತು ಸೇವಕಿಯರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅಂತೆಯೇ ಇಲ್ಲಿ ನೆರೆದಿರುವ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಇವರ ವಿಶ್ವಾಸ ಹಾಗೂ ಭಕ್ತಿ ನಿಮಗೆ ತಿಳಿದಿದೆ. ಇವರಿಗಾಗಿ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತೇವೆ. ಇವರು ತಮಗಾಗಿಯೂ ತಮಗೆ ಪ್ರಿಯರಾದ ಎಲ್ಲರಿಗಾಗಿಯೂ ಅವರ ಆತ್ಮಗಳ ವಿಮೋಚನೆ, ಆರೋಗ್ಯ ಮತ್ತು ಕ್ಷೇಮದ ಅಪೇಕ್ಷೆಯಿಂದ ನಿತ್ಯ ಜೀವಂತ ಸತ್ಯವಂತ ದೇವರಾದ ನಿಮಗೆ ತಮ್ಮ ಸನ್ಮಾನಗಳನ್ನು ಸಲ್ಲಿಸುತ್ತಾ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದಾರೆ. ನಿಮ್ಮ ಏಕಮಾತ್ರ ಪುತ್ರ ನಮ್ಮ ಪ್ರಭು ನಮ್ಮ ದುರ್ಬಲ ಮನುಷ್ಯ ಸ್ವಭಾವದೊಂದಿಗೆ ತಾವೇ ಐಕ್ಯರಾಗಿ ನಿಮ್ಮ ಮಹಿಮೆಯ ಬಲಗಡೆಯಲ್ಲಿ ಆಸೀನರಾಗಿ ಅದನ್ನು ಉನ್ನತಿಗೇರಿಸಿದ ಈ ಪರಮ ಪಾವನ ದಿನದಲ್ಲಿ ನಾವು ಸ್ಮರಿಸಿ ಸನ್ಮಾನಿಸುತ್ತಿರುವವರ ನ್ಯೂನತೆಯಲ್ಲಿ ವಿಶೇಷವಾಗಿ ನಮ್ಮ ದೇವರು ಪ್ರಭುವೂ ಆದ ಯೇಸು ಕ್ರಿಸ್ತರ ತಾಯಿಯು, ಮಹಿಮಾಭರಿತ ಸದಾ ಕನ್ನಿಕೆಯೂ ಆದ ಮರಿಯಮ್ಮನವರನ್ನು, ಅಂತೆಯೇ ಆಕೆಯ ಪತಿ ಸಂತ ಜೋಸೆಫರನ್ನು, ನಿಮ್ಮ ಪುನೀತ ಪ್ರೇಷಿತರನ್ನು ಹಾಗೂ ರಕ್ತ ಸಾಕ್ಷಿಗಳನ್ನು, ಪೇತ್ರ, ಪೌಲ ಮತ್ತು ಅಂದ್ರೇಯ
ಯಾಕೋಬ, ಯೋವಾನ, ಥೋಮಸ್, ಯಾಕೋಬ, ಫಿಲಿಪ್ಪ, ಬರ್ತಲೋಮೇಯ, ಮತ್ತಾಯ, ಸಿಮೋನ, ತದ್ದಾಯ, ಲೀನಸ್, ಕ್ಲೀಟಸ್, ಕ್ಲೆಮೆಂಟ್, ಸಿಕ್ಸ್ಟಸ್, ಕೊರ್ನೇಲಿಯಸ್, ಸಿಪ್ರಿಯನ್, ಲಾರೆನ್ಸ್, ಕ್ರಿಸೋಗಾನಸ್, ಯೋವಾನ ಮತ್ತು ಪೌಲ, ಕಾಸ್ಮಸ್ ಮತ್ತು ದಾಮಿಯನ್ ಹಾಗೂ ಸಕಲ ಸಂತರನ್ನು ಸ್ಮರಿಸಿ ಸನ್ಮಾನಿಸುತ್ತೇವೆ. ಇವರ ಪುಣ್ಯ ಫಲಗಳಿಂದಲೂ ಪ್ರಾರ್ಥನೆಗಳಿಂದಲೂ ಎಲ್ಲಾ ಸನ್ನಿವೇಶಗಳಲ್ಲಿ ನಿಮ್ಮ ಸಂರಕ್ಷಣಾ ಸಹಾಯದಿಂದ ನಮ್ಮನ್ನು ಕಾಪಾಡಿರಿ. ಆದುದರಿಂದ ಪ್ರಭು, ನಿಮ್ಮ ಇಡೀ ಕುಟುಂಬವು ಅರ್ಪಿಸುವ ನಮ್ಮ ಸೇವೆಯ ಈ ಬಲಿ ಕಾಣಿಕೆಯನ್ನು ದಯೆಯಿಂದ ಸ್ವೀಕರಿಸಿರಿ. ನಮ್ಮ ಬಾಳನ್ನು ನಿಮ್ಮ ಶಾಂತಿಯಲ್ಲಿ ನೆಲೆಗೊಳಿಸಿರಿ. ಅನಂತ ದಂಡನೆಯಿಂದ ನಮ್ಮನ್ನು ಪಾರು ಮಾಡಿ ನೀವು ಆಯ್ದುಕೊಂಡ ಮಂದೆಯೊಂದಿಗೆ ನಾವು ಬಂದು ಸೇರುವಂತೆ ಆಜ್ಞಾಪಿಸಿರಿ. ದೇವರೇ, ಈ ಕಾಣಿಕೆಯನ್ನು ಆಶೀರ್ವದಿಸಿ ಅನುಮೋದಿಸಿ ಇದನ್ನು ಯಥಾರ್ಥವಾಗಿ ಸ್ವೀಕರಿಸ ಚಿತ್ತರಾಗಿರೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ಇದು ಆಧ್ಯಾತ್ಮಿಕವೂ ಅಂಗೀಕೃತವೂ ಆಗುವಂತೆ ಮಾಡಿರಿ. ನಮಗಿದು ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಕರುಣಿಸಿರಿ. ಅವರು ಯಾತನೆ ಪಡುವುದಕ್ಕೆ ಹಿಂದಿನ ದಿನ ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ವರ್ಗದೆಡೆಗೆ ಕಣ್ಣೆತ್ತಿ ತಮ್ಮ ಸರ್ವಶಕ್ತ ತಂದೆಯಾದ ನಿಮ್ಮ ಕಡೆ ನೋಡಿ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಭೋಜನದ ಅಂತ್ಯದಲ್ಲಿ ಅಮೂಲ್ಯ ಪಾನಪಾತ್ರೆಯನ್ನು ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸೇವಕರು, ನಿಮ್ಮ ಪವಿತ್ರ ಪ್ರಜೆಯೂ ಆದ ನಾವು, ನಿಮ್ಮ ಪುತ್ರ ನಮ್ಮ ಪ್ರಭು ಕ್ರಿಸ್ತರು ಪೂಜ್ಯ ಯಾತನೆಯನ್ನು ಅನುಭವಿಸಿ ಮೃತರ ಮಧ್ಯದಿಂದ ಪುನರುತ್ಥಾನಗೊಂಡು ಮಹಿಮಾಭರಿತರಾಗಿ ಸ್ವರ್ಗಾರೋಹಣವಾದುದನ್ನು ಸ್ಮರಿಸುತ್ತೇವೆ. ನೀವಿತ್ತ ಕೊಡುಗೆಗಳಿಂದ ಆರಿಸಿದ ಈ ಪರಿಶುದ್ಧ, ಈ ಪವಿತ್ರ, ಈ ನಿಷ್ಕಳಂಕ ಬಲಿ ಹಾಗೂ ಅನಂತ ಜೀವವೀವ ಪವಿತ್ರ ರೊಟ್ಟಿಯನ್ನು, ನಿತ್ಯ ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮ್ಮ ಮಹಿಮಾ ಮಹತ್ವಕ್ಕೆ ಅರ್ಪಿಸುತ್ತೇವೆ. ನಿಮ್ಮ ನೀತಿವಂತ ಸೇವಕ ಆಬೇಲನ ಕಾಣಿಕೆಗಳನ್ನು, ವಿಶ್ವಾಸದಲ್ಲಿ ನಮ್ಮ ಪಿತಾಮಹನಾದ ಅಬ್ರಹಾಮನ ಬಲಿಯರ್ಪಣೆಯನ್ನು, ನಿಮ್ಮ ಮಹಾಯಾಜಕ ಮೆಲ್ಕಿಸೆದೇಕ ಅರ್ಪಿಸಿದ ಬಲಿಯನ್ನು ನೀವು ಸ್ವೀಕರಿಸಿದಂತೆ ನಮ್ಮ ಪವಿತ್ರ ಹಾಗೂ ನಿಷ್ಕಳಂಕ ಬಲಿಯನ್ನು ಪ್ರಶಾಂತ ಚಿತ್ತರಾಗಿ ದಯೆಯಿಂದ ಈಕ್ಷಿಸಿ ಅಂಗೀಕರಿಸಿರಿ. ಸರ್ವಶಕ್ತ ದೇವರೇ, ನಿಮ್ಮ ದಿವ್ಯ ಸಾನ್ನಿಧ್ಯದ ಮಹೋನ್ನತ ಪೀಠಕ್ಕೆ ಈ ಕೊಡುಗೆಗಳನ್ನು ತನ್ನ ಕರಗಳಲ್ಲಿ ಕೊಂಡೊಯ್ಯುವಂತೆ ನಿಮ್ಮ ಪವಿತ್ರ ದೂತನಿಗೆ ಆದೇಶಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನವಿಸುತ್ತೇವೆ. ನಿಮ್ಮ ಪುತ್ರರ ಅತಿ ಪವಿತ್ರ ಶರೀರ ಮತ್ತು ರಕ್ತವನ್ನು ಈ ಬಲಿಪೀಠದಿಂದ ಸ್ವೀಕರಿಸುವ ನಾವೆಲ್ಲರೂ ಸ್ವರ್ಗೀಯ ಆಶೀರ್ವಾದದಿಂದಲೂ ಸಕಲ ಕೃಪಾವರದಿಂದಲೂ ತುಂಬಿರುವಂತೆ ಮಾಡಿರಿ. ಪ್ರಭು, ವಿಶ್ವಾಸದ ಮುದ್ರೆಯೊಂದಿಗೆ ನಮಗಿಂತ ಮುಂಚಿತವಾಗಿ ತೆರಳಿ ಶಾಂತಿಯಲ್ಲಿ ವಿಶ್ರಮಿಸುತ್ತಿರುವ ನಿಮ್ಮ ಸೇವಕ ಸೇವಕಿಯವರನ್ನು ಸ್ಮರಿಸಿಕೊಳ್ಳಿರಿ. ಇವರಿಗೂ ಕ್ರಿಸ್ತರಲ್ಲಿ ವಿಶ್ರಮಿಸುತ್ತಿರುವ ಎಲ್ಲರಿಗೂ ನಿಮ್ಮ ಜ್ಯೋತಿ, ಶಾಂತಿ ಹಾಗೂ ವಿಶ್ರಾಂತಿಯ ನಿವಾಸವನ್ನು ಕರುಣಿಸಿರಿ. ಪ್ರಭು, ನಿಮ್ಮ ಅಪಾರ ದಯೆಯಲ್ಲಿ ಭರವಸೆ ಇಟ್ಟಿರುವ ಪಾಪಿಗಳು ನಿಮ್ಮ ಸೇವಕರು ಆಗಿರುವ ನಮಗಾಗಿಯೂ ಬೇಡಿಕೊಳ್ಳುತ್ತೇವೆ.
ನಿಮ್ಮ ಪುನೀತ ಪ್ರೇಷಿತರು ರಕ್ತ ಸಾಕ್ಷಿಗಳು ಆದ ಸ್ನಾನಿಕ ಯೋಹಾನ, ಸ್ಟೆಫಾನ, ಮತ್ತಿಯ, ಬಾರ್ನಬ, ಇಗ್ನಾಸಿಯಸ್, ಅಲೆಕ್ಸಾಂಡರ್, ಮಾರ್ಸೆಲಿನಸ್, ಪೀಟರ್, ಫಿಲಿತಾಸ್, ಪೆರ್ಪೆತುವಾ, ಅಗಾತಾ, ಲೂಸಿ, ಆಗ್ನೆ, ಸಿಸಿಲಿಯಾ, ಅನಸ್ತಾಸಿಯಾ ಇವರ ಹಾಗೂ ಸಕಲ ಸಂತರ ಅನ್ಯೋನ್ಯತೆಯಲ್ಲಿ ನಮಗೂ ಪಾಲನ್ನು ನೀಡಿ ಅವರ ಸಭೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ನಮ್ಮ ಅಯೋಗ್ಯತೆಯನ್ನು ಪರಿಗಣಿಸದೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ನಿಮ್ಮ ಕ್ಷಮೆಯನ್ನು ಅನುಗ್ರಹಿಸಿರಿ. ಪ್ರಭು, ಇವರ ಮುಖಾಂತರವೇ ಈ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸುತ್ತೀರಿ, ಪಾವನಗೊಳಿಸಿ ಸಜೀವಗೊಳಿಸುತ್ತೀರಿ, ಆಶೀರ್ವದಿಸಿ ನಮಗೆ ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರಾಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರವು ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಕಾಪಾಡಲಿ.
ಜೀವನವನ್ನು ಬೆಳಗಿಸಲು ನಮ್ಮೊಳಗಡೆ ಪ್ರಭು ಯೇಸು ಆಗಮಿಸಿದ್ದಾರೆ. ಆಧ್ಯಾತ್ಮಿಕವಾಗಿ ನಾವು ಪರಮ ಪ್ರಸಾದವನ್ನು ಸ್ವೀಕರಿಸಿದ್ದೇವೆ. ಎರಡು ಕರಗಳನ್ನು ಹೃದಯದ ಮೇಲಿಟ್ಟು ಪ್ರಾರ್ಥಿಸೋಣ. ಸ್ವರ್ಗಾರೋಹಣರಾದ ಪ್ರಭು ಯೇಸು ತಂದೆಯ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮನ್ನು, ನಮ್ಮ ಕುಟುಂಬವನ್ನು ವಿಶೇಷವಾಗಿ ಈ ದಿವ್ಯ ಬಲಿ ಪೂಜೆ ಮೂಲಕ ಅವರು ಸ್ಪರ್ಶಿಸಿದ್ದಾರೆ. ಎಲ್ಲಾ ಕೇಡುಗಳಿಂದ, ಈ ಮರಣಾಂತಿಕ ಸೋಂಕಿನಿಂದ ನಮ್ಮನ್ನು ಕಾಪಾಡಿದ್ದಾರೆ. ಈ ದಿವ್ಯ ಪರಮ ಪ್ರಸಾದದ ಮೂಲಕ ನಮ್ಮ ದೇಹ, ಮನಸ್ಸು, ಆತ್ಮ, ನಮ್ಮ ಕಾನ್ಶಿಯಸ್, ಅನ್ಕಾನ್ಶಿಯಸ್, ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವರು ವಿಶೇಷವಾಗಿ ಅವರ ಸ್ಪರ್ಶವಾಗಿದೆ. ಇದೋ ಯೇಸುವೆ, ಈ ದಿನ ನೀವು ಮಾಡಿದ ಎಲ್ಲಾ ಉಪಕಾರಗಳಿಗಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವು ಸ್ವೀಕರಿಸಿದ ಪರಮ ಪ್ರಸಾದದ ದಿವ್ಯ ಶಕ್ತಿ ನಮ್ಮ ದೇಹದಲ್ಲಿ ಔಷಧಿಯಾಗಲಿ, ಸೌಖ್ಯವಾಗಲಿ, ಬಲ ಸಿಗಲಿ. ಎಲ್ಲ ಕೇಡುಗಳಿಂದ, ಅಂಧಕಾರ ಶಕ್ತಿಗಳಿಂದ ದೇವರು ಈ ಪರಮ ಪ್ರಸಾದದ ಶಕ್ತಿಯ ಮೂಲಕ ಯೇಸು ನಮ್ಮನ್ನು ಕಾಪಾಡಲಿ. ನಾವು ಸದಾ ಪವಿತ್ರ ಸಭೆಯೊಂದಿಗೆ ಒಂದೇ ಶರೀರ, ಒಂದೇ ಮನಸ್ಸು, ಒಂದೇ ಹೃದಯದಿಂದ, ಸಂಪೂರ್ಣ ಆತ್ಮನಿಂದ ಆರಾಧಿಸುವ ಭಾಗ್ಯ ನಮಗೆ ಲಭ್ಯವಾಗಲಿ. ಯೇಸುವೆ ಸ್ತೋತ್ರ, ಆಮೇನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಇಹದಲ್ಲಿರುವ ನಾವು ದಿವ್ಯ ರಹಸ್ಯಗಳನ್ನು ಆಚರಿಸುವಂತೆ ಅನುಮತಿಯನ್ನು ನೀಡುತ್ತೀರಿ. ನಮ್ಮ ಮಾನವ ಸ್ವಭಾವವು ನಿಮ್ಮೊಂದಿಗೆ ಐಕ್ಯವಾಗಿರುವೆಡೆಗೆ ಕ್ರೈಸ್ತ ನಿರೀಕ್ಷೆಯು ನಮ್ಮನ್ನು ಸೆಳೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ಶಿರಬಾಗಿ ಪ್ರಭುವಿನ ಸ್ವರ್ಗಾರೋಹಣ ಮಹೋತ್ಸವದ ಆಶೀರ್ವಾದಗಳನ್ನು ನಮ್ಮ ಮೇಲೂ, ನಮ್ಮ ಕುಟುಂಬಗಳ ಮೇಲೂ ಪಡೆಯೋಣ. ತಮ್ಮ ಏಕೈಕ ಪುತ್ರರು ಆಕಾಶ ಮಂಡಲವನ್ನು ಭೇದಿಸಿ ಹಿಂದೆ ಸ್ವರ್ಗಕ್ಕೆ ಆರೋಹಣವಾಗಿದ್ದಾರೆ. ತಾವಿರುವೆಡೆಗೆ ನೀವು ಬಂದು ಸೇರಲು ಅವರು ನಿಮಗೆ ದಾರಿ ತೋರಿದ್ದಾರೆ. ಈ ಸುದಿನದಲ್ಲಿ ಸರ್ವಶಕ್ತ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪುನರುತ್ಥಾನರಾದ ನಂತರ ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಸ್ಪಷ್ಟವಾಗಿ ಕಾಣಿಸಿಕೊಂಡರು. ಅಂತೆಯೇ ಅವರು ನ್ಯಾಯಾಧೀಶರಾಗಿ ಆಗಮಿಸುವಾಗ ನಿತ್ಯಕ್ಕೂ ನಿಮ್ಮ ಮೇಲೆ ದಯಾವಂತರಾಗಿರುವಂತೆ ದೇವರು ನಿಮಗೆ ಅನುಗ್ರಹಿಸಲಿ. ಕ್ರಿಸ್ತರು ತಮ್ಮ ತಂದೆಯ ಮಹತ್ವದಲ್ಲಿ ಅವರೊಡನೆ ಆಸೀನರಾಗಿದ್ದಾರೆಂದು ನೀವು ವಿಶ್ವಾಸಿಸುತ್ತೀರಿ. ಕಾಲಾಂತ್ಯದವರೆಗೂ ಅವರು ನಿಮ್ಮೊಡನೆ ಇರುವರು ಎಂಬ ವಾಗ್ದಾನದ ಪರಿಪೂರ್ಣತೆಯನ್ನು ನೀವು ಆನಂದದಿಂದ ಅರಿಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿ.